ಎಲ್ಲ ವೀಕ್ಷಕರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾನು ವಿದ್ಯಾಪ್ರಭು ಕಾರ್ಕಳದಿಂದ. ತುಂಬ ಸಮಯದಿಂದ ನಮ್ಮ ಚಾನಲಲ್ಲಿ ಯಾವುದೇ ವಿಡಿಯೋ ಅಪ್ಲೋಡ್ ಆಗಿಲ್ಲ ಎಂದು ಭಾವಿಸುವಿರಾ? ನಾವು ಒಂದು ಸಣ್ಣ ಬ್ರೇಕನ್ನು ತೆಗೆದುಕೊಂಡಿದ್ದೆವು. ಈಗ ನಾವು ಪುನಃ ನಿಮಗೆ ಎಂಟರ್ಟೈನ್ ಮಾಡಲಿಕ್ಕೋಸ್ಕರ ಒಳ್ಳೆಯ ವಿಡಿಯೋದೊಂದಿಗೆ ವಾಪಸ್ ಬರ್ತಾ ಇದ್ದೇವೆ. ಅದಕ್ಕಿಂತಲೂ ಮೊದಲಾಗಿ ಎಲ್ಲ ವೀಕ್ಷಕರಿಗೂ ನಮ್ಮ ತಂಡದ ಪರವಾಗಿ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷವು ನಿಮ್ಮೆಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿ ತರಲೆಂದು ನಾನು ಆಶಿಸುತ್ತೇನೆ. ಪ್ರತಿ ವರ್ಷದಂತೆ ಕಾರ್ಕಳ GSB ಮಂಡಳಿಯವರು ಆಟೋಟ ಸ್ಪರ್ಧೆ, ಛದ್ಮವೇಷ ಸ್ಪರ್ಧೆ, ಭಾರತೀಯ ಉಡುಗೆ ತೊಡುಗೆಗಳ ಸ್ಪರ್ಧೆಯನ್ನು ಕಳೆದ ವಾರ ಆಯೋಜಿಸಿದ್ದರು. ಎಂದಿನಂತೆ ನಮ್ಮ ತಂಡದವರು ಬಹಳ ಉತ್ಸಾಹದಿಂದ ಈ ಎಲ್ಲಾ ಸ್ಪರ್ಧೆಗಳಲ್ಲೂ ಭಾಗವಹಿಸಿದ್ದರು. ಅದರ ಒಂದು ತುಣುಕನ್ನು ನಿಮ್ಮೊಂದಿಗೆ ನಾವು ಇವತ್ತು ಹಂಚಿಕೊಳ್ಳಲಿದ್ದೇವೆ. ಒಂದು ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ಸೊಗಸಾಗಿ ಆಯೋಜಿಸಬೇಕಾದರೆ ಅದರ ಹಿಂದೆ ತುಂಬಾ ಶ್ರಮಿಗಳಿರುತ್ತಾರೆ. ಇಂತಹ ಅತ್ಯುನ್ನತವಾದ ಒಂದು ಕಾರ್ಯಕ್ರಮವನ್ನು ನಮ್ಮ GSB ಮಂಡಳಿಯವರು ಆಯೋಜಿಸಿದ್ದರು. ನಮ್ಮ GSB ಮಹಿಳಾ ಮಂಡಳಿ ಕಮಿಟಿಯವರಿಗೆ ನಮ್ಮ ವೀಕ್ಷಾ ತಂಡದವರ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ GSB ಮಹಿಳಾ ಸ್ಪರ್ಧಿಗಳು ಭಾರತೀಯ ಉಡುಗೆ ತೊಡುಗೆಗಳಲ್ಲಿ ಶೃಂಗರಿಸಿ ಉತ್ಸಾಹದಿಂದ ಎಲ್ಲರನ್ನು ಮನೋರಂಜಿಸಿದರು. ಬನ್ನಿ ವೀಕ್ಷಕರೇ, ಈಗ ನಾವು GSB ಮಂಡಳಿಯವರು ಆಯೋಜಿಸಿದ ಭಾರತೀಯ ಉಡುಗೆ ತೊಡುಗೆಯ ಸ್ಪರ್ಧೆ ಒಂದು ತುಣುಕನ್ನು ನೋಡೋಣ.
ಎಲ್ಲ GSB ಮಹಿಳಾ ಸ್ಪರ್ಧಿಗಳಿಗೆ ನನ್ನದೊಂದು ಹ್ಯಾಟ್ಸ್ ಆಫ್. ಈ ಸ್ಪರ್ಧೆಯಲ್ಲಿ ವಿಜೇತರು ಯಾರೆಂದು ನೀವು ಯೋಚಿಸ್ತಿದ್ದೀರಾ? ಬನ್ನಿ ವೀಕ್ಷಕರೇ, ನೋಡೋಣ. It's good. Thank you so much. ಛದ್ಮವೇಷ ಸ್ಪರ್ಧೆಯಲ್ಲಿ ನಮ್ಮ ವೀಕ್ಷಾ ತಂಡದವರು ಹುಲಿವೇಷ ಕುಣಿತವನ್ನು ಮಾಡಿದ್ದೆವು. ಈ ಛದ್ಮವೇಷ ಸ್ಪರ್ಧೆಯಲ್ಲಿ ಮನೆಯಲ್ಲಿಯೇ ತಯಾರಿಸಿದ ವೇಷಭೂಷಣವನ್ನು ಧರಿಸಬೇಕೆಂಬ ಒಂದು ನಿಯಮವಿದೆ. ಅದರಂತೆ ನಮ್ಮ ಹುಲಿವೇಷ ಕುಣಿತಕ್ಕೆ 1 ವಾರದ ಹಿಂದೆ ನಾವು ಅದರ ವೇಷಭೂಷಣವನ್ನು ತಯಾರಿ ಮಾಡಲು ಶುರು ಮಾಡಿದೆವು. ಅದರ ಒಂದು ತುಣುಕನ್ನು ನೋಡೋಣ ಬನ್ನಿ. ಹುಲಿಯಂತೆ ಕಾಣಲು ಹಳದಿ ಬಣ್ಣದ ಟೀ ಶರ್ಟ್ ಹಾಗೂ ಲೆಗ್ಗಿಂಗ್ಸ್ ಅನ್ನು ಧರಿಸಿದ್ದೆವು. ಅದಕ್ಕೆ ಕಪ್ಪು ಸೆಲ್ವೆಟೋಪ್ ಅನ್ನು ಅಡ್ಡ ಆಗಿ ಸ್ಟಿಕ್ ಮಾಡಿದೆವು. ಶರ್ಟ್ ಮತ್ತು ಲೆಗ್ಗಿಂಗ್ ಅನ್ನು ಮಾರುಕಟ್ಟೆಯಲ್ಲಿ ನಾವು ಖರೀದಿಸಿದ್ದೆವು. ಹುಲಿಯ ಟೊಪ್ಪಿಯನ್ನು ನಾವು ಹಳದಿ ಬಣ್ಣದ ಚೀಲಗಳನ್ನು ಶೇಖರಿಸಿ ಅದನ್ನು ತುಂಡರಿಸಿ ಟೊಪ್ಪಿಯಂತೆ ಮಾಡಿದೆವು. ಹಾಗೆಯೇ ಆ ಚೀಲವನ್ನು ಸಪುರವಾಗಿ ತುಂಡರಿಸಿ ಸ್ಟಿಚ್ ಮಾಡಿ ಬಾಲವನ್ನು ತಯಾರಿಸಿದೆವು. ನಮ್ಮ ತಂಡದವರು ಒಟ್ಟಾಗಿ ಕೂತು ಆಲೋಚಿಸಿ ಮನೆಯಲ್ಲೇ ಇದ್ದ ವಸ್ತುಗಳನ್ನು ಉಪಯೋಗಿಸಿ ಈ ಹುಲಿವೇಷದ ಕಾಸ್ಟ್ಯೂಮ್ ಅನ್ನು ತಯಾರಿಸಿದೆವು. ಅಷ್ಟೇ ಅಲ್ಲ ವೀಕ್ಷಕರೇ, ನಾವು ಹುಲಿಯಂತೆ ಕಾಣಲು ನಮ್ಮ ಮುಖಕ್ಕೆ ಫ್ಯಾಬ್ರಿಕ್ಸ್ ಪೇಂಟ್ ಅನ್ನು ಉಪಯೋಗಿಸಿ ಪೇಂಟ್ ಮಾಡಿಕೊಂಡೆವು. ನಮ್ಮ ತಂಡದವರು ಒಟ್ಟಾಗಿ ಪ್ರಾಕ್ಟೀಸ್ ಮಾಡಿ ನಮ್ಮ ಹುಲಿ ಕುಣಿತ ಪ್ರದರ್ಶನ ಮಾಡಿದ್ದೇವೆ. ಇದು ಪರ್ಫೆಕ್ಟ್ ಆಗಿಲ್ಲ, ಆದ್ರೂ ನೀವು ನೋಡಿ ಸಂತೋಷ ಪಡಿ.
ನಾವಂತೂ ಈ ಹುಲಿ ಕುಣಿತ ತುಂಬಾ ಎಂಜಾಯ್ ಮಾಡಿದ್ದೆವು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾವು ಭಾವಿಸ್ತೇವೆ. ಹೋದ ವರ್ಷ ಹೇಗೆ ನೀವು ನಮ್ಮನ್ನು ಪ್ರೋತ್ಸಾಹಿಸಿದಿರೋ ಈ ವರ್ಷವೂ ಹಾಗೆಯೇ ಪ್ರೋತ್ಸಾಹಿಸಿ. ನಮ್ಮ ಸುಮಾರು ವೀಕ್ಷಕರು ನಿಮ್ಮ ಹೊಸ ಶಾರ್ಟ್ ಮೂವಿ ಯಾವಾಗ ಬರುತ್ತದೆ ಎಂದು ಕೇಳ್ತಾ ಇರ್ತಾರೆ. ನಾನು ಹೇಳುವುದೇನೆಂದರೆ ಅತಿ ಶೀಘ್ರದಲ್ಲಿ. ನಮ್ಮ ಚಾನೆಲ್ನ ಬೆಲ್ ಐಕಾನ್ ಅನ್ನು ಒತ್ತಲು ಮರೆಯದಿರಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಆಟೋಮೆಟಿಕ್ ಆಗಿ ಬರುತ್ತದೆ. ನಮ್ಮ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಆಪ್ತರೊಂದಿಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹೃತ್ಪೂರ್ವಕ ಧನ್ಯವಾದಗಳು.